ಮಾರ್ಚ್ 11ರಂದು ತೆರೆ ಕಂಡ ರಾಬರ್ಟ್ ಬಾಕ್ಸ್ ಆಫೀಸ್ ಅನ್ನು ಚಿಂದಿ ಮಾಡಿದೆ. ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿ ತೆರೆ ಕಂಡ ರಾಬರ್ಟ್ ಮೊದಲ ದಿನವೇ ಬರೋಬ್ಬರಿ 20.36 ಕೋಟಿಯನ್ನು ಬಾಚಿಕೊಂಡಿದೆ. ಚಿತ್ರತಂಡ ನೀಡಿರುವ ಅಧಿಕೃತ ಮಾಹಿತಿ ಇದಾಗಿದ್ರೂ ರಾಬರ್ಟ್ ಕಲೆಕ್ಷನ್ ಬಗ್ಗೆ ಅನುಮಾನ ಮೂಡಿಬರ್ತಿದೆ. ಅದು ಏಕೆ ಗೊತ್ತಾ? ಉತ್ತರ ಮುಂದಿದೆ ನೋಡಿ. ಎಸ್, ಕರ್ನಾಟಕದಲ್ಲಿ ರಾಬರ್ಟ್ ಮೊದಲ ದಿನ ಗಳಿಸಿದ್ದು ಬರೋಬ್ಬರಿ 17.24 ಕೋಟಿ. ದಾಖಲೆಯ ಕಲೆಕ್ಷನ್ ಮೂಲಕ ಚಂದನವನದ ಎಲ್ಲ ದಾಖಲೆಗಳನ್ನು ಧೂಳಿಪಟ ಮಾಡಿದೆ ರಾಬರ್ಟ್. ಹಾಗೆ ಆಂಧ್ರ ಮತ್ತು ತೆಲಂಗಾಣದಾದ್ಯಂತ 3.12 ಕೋಟಿ ಕಲೆಕ್ಷನ್ ಮಾಡಿದೆ. ಒಟ್ಟು 3 ರಾಜ್ಯಗಳಲ್ಲಿ ರಾಬರ್ಟ್ ಮಾಡಿರುವ ಕಲೆಕ್ಷನ್ 20.36 ಕೋಟಿ ಎಂದು ಚಿತ್ರತಂಡ ಅಧಿಕೃತವಾಗಿ ಹೇಳಿದೆ. ಈ ಲೆಕ್ಕಾಚಾರದ ಬಗ್ಗೆ ನಮಗೇನು ತಕರಾರು ಇಲ್ಲ. ಆದರೆ ರಾಬರ್ಟ್ ಕೇವಲ ಈ 3 ರಾಜ್ಯಗಳಲ್ಲಷ್ಟೇ ರಿಲೀಸ್ ಆಗಿದೆಯಾ ಅನ್ನೋ ಪ್ರಶ್ನೆ ಕೇಳಿದರೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಹೌದು, ರಾಬರ್ಟ್ ಪ್ರಪಂಚದಾದ್ಯಂತ ರಿಲೀಸ್ ಆಗಿದೆ. ಚಿತ್ರತಂಡ ಕೇವಲ 3 ರಾಜ್ಯಗಳ ಕಲೆಕ್ಷನ್ ಅಷ್ಟೇ ನೀಡಿದೆ. ಕರ್ನಾಟಕ, ಆಂಧ್ರ, ತೆಲಂಗಾಣದ ಜೊತೆಗೆ ತಮಿಳುನಾಡು, ಮಹಾರಾಷ್ಟ್ರ, ಗೋವಾ, ಉತ್ತರ ಪ್ರದೇಶ, ದೆಹಲಿ, ಗುಜರಾತ್ ಹೀಗೆ ಒಂದಿಷ್ಟು ರಾಜ್ಯಗಳ ಒಂದಿಷ್ಟು ಸೆಂಟರ್ಗಳಲ್ಲಿ ರಾಬರ್ಟ್ ತೆರೆ ಕಂಡಿದೆ. ಇಲ್ಲಿನ ಕಲೆಕ್ಷನ್ ಬಗ್ಗೆ ಚಿತ್ರತಂಡ ಯಾವುದೇ ಮಾಹಿತಿಯನ್ನು ಹೊರಹಾಕಿಲ್ಲ. ಹೀಗಿರುವಾಗ ರಾಬರ್ಟ್ನ ಮೊದಲ ದಿನದ ಕಲೆಕ್ಷನ್ 20.36 ಕೋಟಿ ಅಂದರೆ ಅದು ತಪ್ಪಾಗುತ್ತೆ. ಇದು ಕೇವಲ 3 ರಾಜ್ಯಗಳ ಕಲೆಕ್ಷನ್ ಅಷ್ಟೇ. ರಾಬರ್ಟ್ ತೆರೆ ಕಂಡ ಎಲ್ಲ ಸೆಂಟರ್ಗಳ ಲೆಕ್ಕಾಚಾರವನ್ನು ಹಾಕಿದರೆ ಮೊದಲ ದಿನಕ್ಕೆ ಮತ್ತೊಂದಿಷ್ಟು ಕೋಟಿ ಸೇರ್ಪಡೆಯಾಗುತ್ತೆ. ಅದು ಎಷ್ಟು ಕೋಟಿ ಅನ್ನೋದನ್ನು ಚಿತ್ರತಂಡವೇ ಹೇಳಬೇಕು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.